ಸರ್ಕಾರಿ ಆಸ್ಪತ್ರೆಯಲ್ಲಿ ಕೀಲುಮೂಳೆ ಸಂಬಂಧಿಸಿದ ರೋಗಿಗಳಿಗೆ ಡಿ ಗ್ರೂಪ್ ನೌಕರನ್ನೇ ಡಾಕ್ಟರ್ ಆಗಿದ್ದಾರೆ. ಹೌದು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಡಿ ಗ್ರೂಪ್ ನೌಕರ ಮದಕರಿ ನಾಯಕ ಎಂಬಾತನೇ ಚಿಕಿತ್ಸೆ ನೀಡುತ್ತಿದ್ದಾನೆ. ಇದಕ್ಕೆ ಪ್ರತಿರೋಧ ಒಡ್ಡುವ ರೋಗಿಗಳಿಗೆ ತಾನೇ ಡಾಕ್ಟರ್, ಟ್ರೀಟ್ಮೆಂಟ್ ತಗೊಳ್ಳೋದಾದರೆ ತಗೊಳ್ಳಿ, ಇಲ್ಲ ಅಂದರೆ ಹೋಗಿ ಎಂದು ಆವಾಜ್ ಹಾಕುತ್ತಿದ್ದಾನಂತೆ. ಆರ್ಥೋಪೆಡಿಕ್ ವೈದ್ಯರು ದೀರ್ಘ ರಜೆಯಲ್ಲಿ ಇದ್ದಾರೆ. ಈ ಕಾರಣಕ್ಕೆ ಡಿ ಗ್ರೂಪ್ ನೌಕರನೇ ಸದ್ಯ ಚಿಕಿತ್ಸೆ ನೀಡುತ್ತಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ನಿಮ್ದು ಯಾವರು? ಕೋಮಾರ್ಲಹಳ್ಳಿ ಸರ್. ಕೋಮಾರ್ಲಹಳ್ಳಿ ಲಕ್ಷ್ಮೀನಾರಾಯಣ ಅಂತಾನೆ. ಅಲ್ಲ, ಇಲ್ಲಿ ವೈದ್ಯರು ಯಾರು ನೋಡಿದ್ರು ಫಸ್ಟ್ ಬಂದು? 3 ತಿಂಗಳಿಂದ ಡಾಕ್ಟರ್ ಇಲ್ಲ. 3 ತಿಂಗಳಿಂದ ಡಾಕ್ಟರ್ ಇಲ್ಲ. ಮಧ್ಯದಲ್ಲಿ ನನ್ನ ಮಾಮನಿಂದ ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಆಯಿತು, ಬೈಕಲ್ಲಿ ಬಿದ್ದುಬಿಟ್ಟು ಅವ್ರು ತುಮಕೂರು ಹೋಗ್ಬಿಟ್ಟು ರೆಫರ್ ಮಾಡೋಕ್ಕೂ ಡಾಕ್ಟ್ರ್ ನೋಡೋಕೆ ಎಕ್ಸ್ರೇ ತೆಗೆದಿದ್ವಿ, ನೋಡೋಕೆ ಸಮೇತ ಡಾಕ್ಟ್ರ್ ಇಲ್ಲ. ಇದ್ರ ಬಗ್ಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಮಾತಾಡಿ ನಾವು ಆಫೀಸ್ ಹತ್ರ ಹೋಗಿ ಕೇಳಿದೆ. ನಾನು ಏನಪ್ಪ ಇನ್ನೊಂದು 10 ಡೇಸ್ 15 ಡೇಸ್ ಬರ್ತಾರೆ ಅಂತ ಹೇಳಿದ್ರು. 10 ಡೇಸ್ ಇಲ್ಲ, 15 ಡೇಸ್ ಇಲ್ಲ, 1 ಮಂತ್ ಇಲ್ಲ, 3 ಮಂತ್ಸ್ ಆಗಿದೆ. ಡಾಕ್ಟ್ರ್ ಇಲ್ಲ ಅಂತಂದರೆ ಅರ್ಥನೇ ಇಲ್ಲ ಅದಕ್ಕೆ. ಸರ್ಕಾರಿ ಹಾಸ್ಪಿಟಲಲ್ಲಿ ಸುಮ್ಮನೆ ಪಿ ಒ ಪಿ ಹಾಕಿ ಹಚ್ಚಿ ಪಾಪ ಅವ್ರು ಜನಗಳಿಗೆ ಕಳಿಸ್ಬಿಟ್ರೆ ಹೆಂಗೆ ಹೇಳು? ನೀನು ಹೇಳು. ಯಾವ ಡಾಕ್ಟ್ರ್ ಹೇಳಿದ್ರು? ಡ್ಯೂಟಿ ಡಾಕ್ಟ್ರ್ ಯಾರು? ನಾಗರಾಜ್ ಅವರು. ಡಾಕ್ಟ್ರು ಕೊಡಲಿಲ್ವಾ? ಎಷ್ಟು ದಿನ ಆಗಿದೆ ಡಾಕ್ಟ್ರು ಬಂದು? 15 ದಿನ. ಮತ್ತು ನೀವೇ ಆಗ್ತಿದ್ದೀರಾ? ಹಾಂ ಹಾಂ, ಅದು ಹಾಕ್ಬೋದಾ ನೀವು ನನಗೆ? ಹಾಂ, ಏನಂತ ಗೊತ್ತಾಗುತ್ತದು? ಫ್ರ್ಯಾಕ್ಚರ್ ಅದೇ ಹೆಂಗೆ ಅಂತ ನಿಂಗೆ ಗೊತ್ತಾಗುತ್ತಾನಪ್ಪ? ಯಾಕೆ ಹಂಗಲ್ಲ.